ಗೆಳೆಯನೊಬ್ಬನ ಚಿಕಿತ್ಸೆಗೆ ಬೇಕಾದ ಹಣಕ್ಕಾಗಿ ವೇಷ ಧರಿಸಿ ಸ್ನೇಹಿತರ ತಂಡ ಹಣ ಸಂಗ್ರಹಿಸುತ್ತಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. ಮಂಗಳೂರಿನ ಅಡ್ಯಾರ್ನ ಮನೋಜ್ ಎಂಬ ಯುವಕ ತನ್ನ ಗೆಳೆಯನ ಮನೆಯ ಕೆಲಸಕ್ಕೆಂದು ಹೋಗಿದ್ದ ವೇಳೆ ಗೋಡೆ ಬಿದ್ದು ಬೆನ್ನು ಮೂಳೆಗೆ ಪೆಟ್ಟಾಗಿತ್ತು. ಇದರಿಂದಾಗಿ 2 ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಇದಕ್ಕಾಗಿ ಸುಮಾರು 7 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಆ ಬಳಿಕ ಆತನಿಗೆ ಅನ್ನನಾಳದ ಸಮಸ್ಯೆ ತಲೆದೂರಿ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಹಣವನ್ನು ಹೊಂದಿಸಲು ಇವರ ಗೆಳೆಯರ ಬಳಗ ಮುಂದೆ ಬಂದಿದೆ. ಮನೋಜ್ ಅವರಿಗೆ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿದ್ದಾಗಿನಿಂದಲೂ ಅವರಿಗೆ ಹಣ ಒದಗಿಸುವ ಪ್ರಯತ್ನ ಮಾಡಿದ್ದಾರೆ. ಗೆಳೆಯರೆಲ್ಲ ಸೇರಿ ಸ್ನೇಹ ಬಂಧು ಎಂಬ ತಂಡವೊಂದನ್ನು ಕಟ್ಟಿ ಹಣ ಸಂಗ್ರಹಕ್ಕಿಳಿದಿದ್ದಾರೆ. ಇಂದು ಸಹ ಕುಡುಪು ಕ್ಷೇತ್ರದಲ್ಲಿ ಸಂಭ್ರಮದಿಂದ ನಡೆದ ಷಷ್ಠಿ ಉತ್ಸವದಲ್ಲಿ ಭವತಿ ಭಿಕ್ಷಾಂ ದೇಹಿ ಎಂದು ಹಣ ಸಂಗ್ರಹಿಸಿದ್ದಾರೆ. ಇಬ್ಬರು ವಿಚಿತ್ರ ವೇಷವನ್ನ ಧರಿಸಿ ತಂಡದೊಂದಿಗೆ ಹಣ ಸಂಗ್ರಹ ಮಾಡಿದ್ದಾರೆ. ಗೆಳೆಯನ ಚಿಕಿತ್ಸೆಗಾಗಿ ಸ್ನೇಹಿತರು ಮಾಡಿದ ಈ ಪ್ರಯತ್ನಕ್ಕೆ ಕುಡುಪು ಕ್ಷೇತ್ರಕ್ಕೆ ಬಂದ ಭಕ್ತರು ಸ್ಪಂದಿಸಿ ಶ್ಲಾಘಿಸಿದ್ದಾರೆ. ಸರ್ಜರಿ ಮುಟ್ಟ 7 ಲಕ್ಷ ಮುಟ್ಟ ಖರ್ಚಾಪನು ಖರ್ಚಿದಾದ ಇಂಚ ಮಲ್ಪನಿಂದ ಹೆಂಗೆ ನಾಡನ್ನು ಹೋದಾಗ ಪೂರೆಲ್ಲ ಸ್ನೇಹ ಬಂದು ಬರ್ಕೊಂಡು ತಂಡನ್ನು ಕಟ್ಟುವ ಆ ತಂಡದ ಮುಖೇನ 7 ಲಕ್ಷ ಮುಟ್ಟ ಹೆಂಗಳು ಒಟ್ಟು ಗುಡಿಸಾದೆ ಅರೇನು ಬಿಡುಗಡೆ ಮಾಡ್ತ ಕಣಪ್ಪ ಐದು ಬುಕ್ಕ ರಡ್ಡು ಸಾರತ್ತ ಇರುವಡಿ ಆದರೆ ಮುಟ್ಟ ಮೂಜಿ ಸರ್ತಿ ಆಸ್ಪತ್ರೆಗೆ ದಾಖಲಾಪಿರ ಅಪಗಲ ಒಂಜಾತಿ ಖರ್ಚಲು ಸ್ನೇಹ ಬಂದು ತಂಡ ಇನ್ನು ಬಾರಿ ಶೋಕುಡೇನು ಒಟ್ಟು ಮಲ್ತದೆ ಹೆಂಗಳು ಕಟ್ಟುವ ಅಂಚನೆ ರಡ್ಡು ಸಾರತ್ತ 21 ದಾದಂಡ ಈ ವರ್ಷ ಪ್ರಸ್ತುತ ವರ್ಷದಾದಂಡ ಕುಡೋರ ಆರೆಗೊಂಜಿ ಆರೋಗ್ಯಡ್ ಏರುಪೇರು ಆಯ್ನೆಡ್ದವರ ಸ್ಪೈನ್ ಒಂದು ಅನ್ನನಾಳದ ಸರ್ಜರಿ ಉಪ್ಪುನೇರ್ದವರ ಇಂಟು ಕೂಡ ಅರೇನು ಆಸ್ಪತ್ರೆಗೆ ದಾಖಲು ಮಾಡ್ಕೊಂಡು ಮುಟ್ಟ 5 ತಿಂಗಳು ಮುಟ್ಟ ಅಂದ್ರೆ ಆಸ್ಪತ್ರೆಗೆ ಬಿಲ್ಲದಾದಂಡ 5 ಲಕ್ಷ ಮುಟ್ಟ ಆಗ್ಬೋದು. ಆ 5 ಲಕ್ಷ ಎಂಚ ಒಂದವನಿದ್ದಕ್ಕೆ ಏನಾಗ ಪೂರ ಕೂಡ ಸ್ನೇಹ ಮಾತ ಒಟ್ಟಾದೆ ಜಾತ ಮಾರ್ಗದರ್ಶನ ಜೊತ್ತೊಂದು ಒಂಜಿ ತುಳುನಾಡದ ಬಾರಿಮಲ್ಲ ಕಾರ್ಣಿಕದ ದೇವಸ್ಥಾನ ಮುಗುಲು ಇಜ್ಜಂದಿ ದೇವಾಲಯ ಬಂದು ಹೊರಪುಗಡೆ ಹೆಂಚಿನ ಅಮಲ್ಲ ಕಾರ್ಣಿಕದ ದೇವಸ್ಥಾನ ಹೆಂಚಿನ ಉಡುಪು ಅನಂತ ಪದ್ಮನಾಭ ದೇವೇರನ ಸಾನ್ನಿಧ್ಯಡ್ ಎಂಕುಲು ಮಾತಿರ್ಲ ಡಬ್ಬೆ ಬತ್ತೊಂದು ವೇಷ ಪಾರ್ದು ಪೂರ ಸ್ವಾಭಿಮಾನಿ ನಕಲಿ ಪುರಿ ಅಂಚಾದ ಪುನಗ ಎಂಕುಲು ಮಾತಿರ್ಲ ಚೆಂಡೆ ಬಿಟ್ಟದು ವೇಷ ಪಾರ್ದು ಮನೋರಂಜನೆ ಕೊಡ್ತು ಎಂಕುಲು ಮಾತ ಭಕ್ತಾಭಿಮಾನಿ ನಕಲ್ಡ ಎಂಕುಲು ನಟ್ಟೊಂದು ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.